ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ವಿವಿಧ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಫ್ಲೆಕ್ಸ್ಗಳು ನೂರಾರು. ಒಂದೆಡೆ ಪ್ಲಾಸ್ಟಿಕ್ ಫ್ಲೆಕ್ಸ್ಗಳ ಹಾರಾಟಕ್ಕೆ ಸರ್ಕಾರ ನಿಷೇಧ ಹೇರಿದೆಯಾದರೂ ಅಕ್ರಮವಾಗಿ ಹೆದ್ದಾರಿ ಬದಿಯಲ್ಲಿ ಸಾಲು ಸಾಲು ಬ್ಯಾನರ್ಗಳು ರಾರಾಜಿಸುತ್ತಿವೆ. ಅದು ತೊಂದರೆ ಇಲ್ಲ ಬಿಡಿ ಅಂದುಕೊಂಡ್ರೆ ಬಿಸಿ ರೋಡಿನಲ್ಲಿ ಬೇರೆಯೇ ಕಥೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ರಸ್ತೆಯನ್ನ ಆಕ್ರಮಿಸಿಕೊಂಡು ಹಾಕಲಾದ ಬ್ಯಾನರ್ಗಳು ಸೊಂಟ ಮುರಿದು ಯಾವ ಕ್ಷಣದಲ್ಲಾದರೂ ಕಾಂಕ್ರೀಟ್ ರಸ್ತೆಯ ಮೇಲೆ ಬಿದ್ದು ಬಿಡಬಹುದು. ಜೊತೆಗೆ ವಾಹನ ಸವಾರರಿಗೆ ಸಾವು ನೋವು ತಂದುಕೊಡುವಷ್ಟು ದೊಡ್ಡ ಮಟ್ಟದ ಅನಾಹುತಗಳು ನಡೆದರೂ ಕೂಡ ನಡೆಯಬಹುದು. ಬಿಸಿ ರೋಡಿನ ಸರ್ಕಲ್ ಸುತ್ತಲೂ ಬೇರೆ ಬೇರೆ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದು, ಅದರಲ್ಲಿ ಬಹುತೇಕ ಫ್ಲೆಕ್ಸ್ಗಳು ಸೊಂಟ ಮುರಿದು ವಾಲಿ ನಿಂತಿವೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ವಾಹನಗಳು ಸಂಚಾರ ಇಲ್ಲದ ಕಾರಣಕ್ಕೆ ಯಾವುದೇ ಅಪಾಯವಾಗಿಲ್ಲ. ಈಗ ಮತ್ತೆ ಅಧಿಕ ಭಾರವನ್ನು ಹೊತ್ತಿರುವ ಬೃಹತ್ ಗಾತ್ರದ 2 ಬ್ಯಾನರ್ ಸದ್ಯದ ಪರಿಸ್ಥಿತಿಯಲ್ಲಿ ವಾಲಿ ನಿಂತಿದೆ. ಫ್ಲೆಕ್ಸ್ಗಳಲ್ಲಿ ಹಾಕಲಾದ ಜಾಹೀರಾತುಗಳನ್ನು ನೋಡಿಕೊಂಡು ಹೋಗುವ ವಾಹನ ಸವಾರರು ಅಪಘಾತಕ್ಕೊಳಗಾಗುತ್ತಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಗಂಭೀರವಾದ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿವೆ. ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕಿ ಎಂದು ಜನ ಕೂಡ ಆಗ್ರಹಿಸ್ತಾ ಇದ್ದಾರೆ.